ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ನಿಸರ್ಗಮನೆ, ಶಿರಸಿ. ಆತ್ಮೀಯರೇ, ಕಳೆದ ಅನೇಕ ವರ್ಷಗಳಿಂದ ಬೇರೆ ಬೇರೆ ಟಿ ವಿ ಚಾನಲ್ಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಅಷ್ಟೇ ಅಲ್ಲ, ವಿಜಯವಾಣಿಯ ಧನ್ವಂತರಿ ಅನ್ನುವಂಥ ಅಂಕಣ, ಆಹಾರ ಆರೋಗ್ಯ ಅನ್ನುವಂತಹ ಒಂದು ಅಂಕಣವನ್ನು ಬರೀತಾ, ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಸಾರ್ವಜನಿಕರಿಗೆ ಉಚಿತ ಶಿಬಿರಗಳನ್ನು ಮಾಡಿ ಆರೋಗ್ಯದ ಜಾಗೃತಿ ಮೂಡಿಸ್ತಾ ಕಳೆದ 2002ರಿಂದ ಸುಮಾರು 18-19 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಟಿ ವಿಗೆ ಈ ಒಂದು ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಭಾಳ ಸಂತಸ ಆಗ್ತಾ ಇದೆ. ನೀವು ನೋಡಿರ್ಬೋದು, ದಿಗ್ವಿಜಯ ಚಾನಲಲ್ಲಿ ಆಯುಷ್ಮಾನ್ ಭವ ಕಾರ್ಯಕ್ರಮ ಇರ್ಬೋದು, ಪ್ರಜಾ ಟಿ ವಿಯಲ್ಲಿ ಆಹಾರವೇ ಆರೋಗ್ಯ ಕಾರ್ಯಕ್ರಮ ಇರ್ಬೋದು, ಹಾಗೆ ದಿಗ್ವಿಜಯ ಚಾನಲಲ್ಲಿ ಧನ್ವಂತರಿ ಕಾರ್ಯಕ್ರಮ ಇರ್ಬೋದು, ಉದಯ ಟಿ ವಿಯ ನಾಟಿ ವೈದ್ಯ ಕಾರ್ಯಕ್ರಮ ಇರ್ಬೋದು, ಉದಯ ಕಾಮಿಡಿಯ ನಗೋಮದ್ದು ಕಾರ್ಯಕ್ರಮ ಇರ್ಬೋದು. ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ನಾನು ಮತ್ತು ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಇವತ್ತು ವಿಶೇಷವಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನೀಡಲಿಕ್ಕೆ ರೆಡಿಯಾಗಿ ಬಂದಿದ್ದೇವೆ. ಆತ್ಮೀಯ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ನೀವು ಹೌದು ಅಂತ ಒಪ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಆರೋಗ್ಯ ಅನ್ನುವಂತಹ ಒಂದು ಸಂಪತ್ತು ಇಲ್ಲ ಅಂದರೆ ಯಾವ ಸಾಧನೆಯೂ ಮನುಷ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಆರೋಗ್ಯ ಸಂಪತ್ತನ್ನು ಗಳಿಸ್ಕೊಳ್ಳಿಕ್ಕೆ ನಾವು ಸರಳವಾದ ದಾರಿಗಳನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ಲಿಕ್ಕಿದ್ದೇವೆ. ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನನ್ನ ಜೊತೆ ಏನಿದ್ದಾರಲ್ಲ, ಇವರು ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ, ಜೊತೆಗೆ ಅಲ್ಲಿ ಅನೇಕ ಒಂದು ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಬಂದು ವೈದ್ಯರುಗಳಿಗೆ ಪಾಠ ಮಾಡ್ತಾ ಇವತ್ತು ವೈದ್ಯರುಗಳ ವೈದ್ಯರು ಅನಿಸ್ಕೊಂಡಿದ್ದಾರೆ. ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಷನ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಕಳೆದ ಒಂದು 2002ರಿಂದ ಶಿರಸಿಯಲ್ಲಿ ನಿಸರ್ಗ ಆಸ್ಪತ್ರೆ ಹಾಗೂ ಈ ಒಂದು ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರ, ನೀವು ನೋಡ್ತಾ ಇದ್ದೀರಿ ಈ ಒಂದು ಸುಂದರವಾದ ಕ್ಯಾಂಪಸ್. ಇಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪ್ರಕೃತಿ ಚಿಕಿತ್ಸೆಗಳನ್ನು, ಫಂಕ್ಷನಲ್ ಮೆಡಿಸಿನ್ನ ಉಪಾಯಗಳನ್ನು ತಿಳಿಸ್ತಾ ಸೋರಿಯಾಸಿಸ್ನಂಥ ಕಷ್ಟಕರವಾದ ತೊಂದರೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡಿದ್ದೇವೆ. ಸುಮಾರು 20-30 kg ತೂಕವನ್ನು ಅನೇಕರಿಗೆ ಕಡಿಮೆ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿದ್ದೇವೆ. ಸುಮಾರು ಸಾವಿರಾರು ಜನರು ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಒಂದು ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಇರುವಂತಹ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ. ಆತ್ಮೀಯ ಬಂಧುಗಳೇ, ಇವತ್ತು ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಸಿಡಿಟಿ, ತುಂಬ ಎಸಿಡಿಟಿ ನಮ್ಗೆ ಕಾಡ್ತಾ ಇದೆ. ಈ ಎಸಿಡಿಟಿಯನ್ನು ಹತೋಟಿ ಮಾಡುವಂಥ ಉಪಾಯವನ್ನು ನಾವು ಹೇಳ್ಕೊಡ್ತೇವೆ. ಗ್ಯಾಸ್ಟ್ರಿಕ್ ಯಾರ ಹತ್ರ ಕೇಳಿ, ಅಲ್ಲಿ ಫಂಕ್ಷನಲ್ಲಿ ಊಟ ಮಾಡಿದೆ ಗ್ಯಾಸ್ಟ್ರಿಕ್ ಆಯಿತು, ಈಗ ಆಹಾರ ಸರಿ ಟೈಮಿಗೆ ತಗೊಳ್ಳಿಲ್ಲ ಗ್ಯಾಸ್ಟ್ರಿಕ್ ಆಯಿತು. ಹಾಗಾದರೆ ಈ ಗ್ಯಾಸ್ಟ್ರಿಕ್ಕಿಗೆ ಮೂಲ ಕಾರಣ ಏನು, ಇದನ್ನು ಬೇರು ಸಹಿತ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನುವಂತಹ ಎಲ್ಲ ಒಂದು ಉಪಾಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಇನ್ನೊಮ್ಮೆ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ನಿಸರ್ಗ ಮನೆ ಶಿರಸಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರವೀಣ್ ಜೇಕಬ್, ಅಲ್ಫಾ ನ್ಯಾಚುರಲ್ನ ಮುಖ್ಯಸ್ಥರು. ಅಲ್ಫಾ ನ್ಯಾಚುರಲ್ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಅಡಿಯಲ್ಲಿ ಆಹಾರ ಔಷಧಿಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ನೀಡ್ತಾ ಅವರ ಒಂದು ಸಂಪೂರ್ಣ ತೊಂದರೆಯನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ ಡಾಕ್ಟರ್ ಪ್ರವೀಣ್ ಅವರು. ಸೊ ನಮ್ಮ ಈ ಒಂದು ಕಾಂಬಿನೇಷನ್ ನಿಮಗೋಸ್ಕರ ಆರೋಗ್ಯವನ್ನು ವರ್ಧಿಸೋಕ್ಕೋಸ್ಕರ ರೆಡಿಯಾಗಿದೆ. ಪ್ರತಿ ವಾರ ನಾವು ನಿಮ್ಮ ಹತ್ರ ಬರ್ತೇವೆ, ಆರೋಗ್ಯದ ಅನೇಕ ಉಪಾಯಗಳನ್ನು ಹೇಳ್ಕೊಡ್ತೇವೆ. ತನ್ಮೂಲಕ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಮಾತು ಸತ್ಯವಾಗಲಿ, ನಾವೆಲ್ಲರೂ ಆರೋಗ್ಯವನ್ನು ಪಡೆಯಲಿ ಎಂಬುದು ನಮ್ಮೆಲ್ಲರ ಒಂದು ಆಶಯ ಅಂತ ಹೇಳ್ತಾ, ಡಾಕ್ಟ್ರೇ, ಈ ಒಂದು ಎಸಿಡಿಟಿ ತುಂಬ ಜಾಸ್ತಿ ಆಗ್ತಾ ಇದೆ. ಎಸಿಡಿಟಿ ಎಲ್ರಿಗೂ ಇರುತ್ತೆ, ಹೈಪರ್ ಎಸಿಡಿಟಿ. ಸೊ ಈ ಹೈಪರ್ ಎಸಿಡಿಟಿಗೆ ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸಿ ಹೇಳಬೇಕು. ನಮಗೆ ಡಾಕ್ಟರ್ ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ, ಯಾಕೆಂದರೆ ಅನೇಕರು ಕನ್ನಡ ಬರದೇ ಇದ್ದವರು ಕೂಡ ಈ ಒಂದು ನಮ್ಮ ಟಿ ವಿಯನ್ನು ನೋಡ್ತಾರೆ. ಸೊ ಅವರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ, ಹಾಗೂ ಡಾಕ್ಟರ್ ಪ್ರವೀಣ್ ಅವರು ಮೂಲತಃ ಕೇರಳದವರು, ಅವರು ಇಂಗ್ಲೀಷು ಸಲೀಸು, ಕನ್ನಡನೂ ಕೂಡ ಅವ್ರಿಗೆ ಬರುತ್ತೆ. ಸೊ ಆ ಎರಡೂ ದೃಷ್ಟಿಯಿಂದ ಇವತ್ತು ಡಾಕ್ಟರ್ ಪ್ರವೀಣ್ ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ಹೇಳ್ತಾ ಬರ್ತೇನೆ. ನಾವು ತಿಳ್ಕೊಳ್ಳೋಣ ಎಸಿಡಿಟಿ ಅಂದರೆ ಏನು, ಎಸಿಡಿಟಿಯ ಪರಿಹಾರದ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ. ಸಿ ಕಾಮನ್ ಮ್ಯಾನ್ ಆಲ್ವೇಸ್ ಪ್ರಿಸ್ಯೂಮ್ ದಟ್ ಗ್ಯಾಸ್ಟ್ರೈಟಿಸ್ ಇಸ್ ಬೈ ಖಾರ ಆ್ಯಂಡ್ ಸ್ಪೈಸ್. The major trigger is kara, spice and stress, which is absolutely a misconception, because 2001 Nobel Prize went to a scientist and he found that acidity and gastritis are caused by a bacteria rather than stress and spicy foods. That was a breakthrough. The treatment protocol across the world has been drastically changed after this particular intervention, and which implies that a bacteria is the leading factor behind ಖಾರ ಮತ್ತು ಹುಳಿ
ಇದರಿಂದ ನಮಗೆ ಎಸಿಡಿಟಿ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಈ ಎಸಿಡಿಟಿಗೆ ಮುಕ್ಕಾಲು ಭಾಗ ಎಸಿಡಿಟಿಗೆ ಮುಖ್ಯವಾದಂಥ ಒಂದು ಕಾರಣ ಎಚ್ ಪೈಲೋರಿ ಅನ್ನುವಂಥ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅನ್ನೋದನ್ನು ವಿಜ್ಞಾನಿಗಳು ಕಂಡುಹಿಡಿದ್ರು. ಆ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕ ಕೂಡ ಬಂತು. ಹಾಗಾದರೆ ಹೈಪರ್ ಎಸಿಡಿಟಿಯ ಮೂಲ ಕಾರಣ ಎಚ್ ಪೈಲೋರಿ ಅನ್ನುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಜಾಸ್ತಿ ಆಗೋದು ಅನ್ನೋ ಒಂದು ವಿಷಯವನ್ನು ನಾವು ಇವತ್ತು ತಿಳ್ಕೊಂಡು. So 70% of Indians are suffering from H. pylori infection. It is very common, but it get manifested in only 30% people. 70% ಜನರಲ್ಲಿ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಹೊಟ್ಟೆಯಲ್ಲಿದೆ. ಆದರೆ ಎಸಿಡಿಟಿ ಫೀಲ್ ಆಗುವಂಥದ್ದು ಕೇವಲ 30% ಜನರಲ್ಲಿ. ಅಂದರೆ 100ರಲ್ಲಿ 30 ಜನಕ್ಕೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಮ್ಮ ಭಾರತದಲ್ಲಿದೆ. So this notorious bacteria's side effects are not confined to just acidity and gastritis. Recent studies say that as much as 95% stomach cancer is caused by same bacteria. ಓಕೆ, ಈ ಎಚ್ ಪೈಲೋರಿ ಬರೀ ಎಸಿಡಿಟಿ ಒಂದೇ ಸೀಮಿತ ಆಗಿಲ್ಲ. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ರಿಸರ್ಚ್ ಹೇಳ್ತಾ ಇದೆ 95% ಈ ಒಂದು ಸ್ಟಮಕ್ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್ ಬರಲಿಕ್ಕೆ ಕೂಡ ಈ ಎಸಿಡಿಟಿ ಕಾರಣ ಅನ್ನೋದನ್ನು. Migraine, 80% migraine is caused by same notorious bacteria. ಸೊ ಈ ಒಂದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಅರ್ಧ ತಲೆನೋವಿಗೂ ಒಂದು ಮುಖ್ಯವಾದ ಕಾರಣ. 100 ಜನ ಅರ್ಧ ತಲೆನೋವು ಇದ್ದವರಲ್ಲಿ 80 ಜನರಿಗೆ ಮುಖ್ಯವಾದ ಕಾರಣ ಗ್ಯಾಸ್ಟ್ರಿಕ್ ಅಥವಾ ಈ ಒಂದು ಎಚ್ ಪೈಲೋರಿ ಬ್ಯಾಡ್ ಬ್ಯಾಕ್ಟೀರಿಯಾನೇ ತಲೆನೋವಿಗೆ ಅರ್ಧ ತಲೆನೋವಿಗೆ ಕಾರಣ ಆಗ್ತದೆ. Even gastroesophageal reflux disease, GERD. GERD. There is a strong history of H. pylori bacteria. Migraine, acidity, gastritis, stomach cancer, gastroesophageal reflux disease, bloating of the stomach. Even some. ಸೊ ಎದೆ ಅಲ್ಲಿ ಒಂದು ಹುಳಿತೆಗೆ ಬರುವಂಥದ್ದು, ಎದೆ ಉರಿ ಆಗುವಂಥದ್ದು, GERD, ಇದಕ್ಕೆಲ್ಲ ಮೂಲ ಕಾರಣ ಈ ಎಚ್ ಪೈಲೋರಿ ಅನ್ನುವಂಥ ಬ್ಯಾಡ್ ಬ್ಯಾಕ್ಟೀರಿಯಾ. HIV, a virus, a notorious virus, kill hardly 50,000, but H. pylori kill over 3 lakh people per year. ಸೊ HIV ಅಥವಾ ಏಡ್ಸಿಂದಾಗಿ ಬರೀ 50,000 ಜನ ಪ್ರತಿ ವರ್ಷ ಭಾರತದಲ್ಲಿ ಮರಣ ಹೊಂದಿದರೆ, ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾದ ಸೈಡ್ ಎಫೆಕ್ಟಿಂದಾಗಿ 3 ಲಕ್ಷಕ್ಕೂ ಹೆಚ್ಚು ಜನ ಮರಣ ಹೊಂದ್ತಾ ಇದ್ದಾರೆ. ಸೊ ಅಲ್ಲಿಗೆ ಇದು HIV ಇಂತಲೂ ಡೇಂಜರ್. ಸೊ ಹಾಗಾದರೆ ವಿಜ್ಞಾನಿಗಳು ಕೂಡ ಈ ಒಂದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದಾಗಿ ಹೈಪರ್ ಎಸಿಡಿಟಿ ಬರುತ್ತೆ, ಅಷ್ಟೇ ಅಲ್ಲ ಈ ಥರ ಎಲ್ಲ ಕಾರಣಗಳಿಗೂ ಕಾರಣ ಆಗುತ್ತೆ, ತೊಂದರೆಗಳಿಗೂ ಕಾರಣ ಆಗುತ್ತೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಬನ್ನಿ ವೈಜ್ಞಾನಿಕವಾಗಿ ಕೂಡ ನಾವು ನೋಡೋಣ ಈ ಒಂದು ಎಚ್ ಪೈಲೋರಿಯನ್ನು ಹತೋಟಿ ಮಾಡುವ ರಿಸರ್ಚ್ ಪೇಪರ್ ಪಬ್ಲಿಷ್ಡ್ ಇನ್ ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ. ಇದು ಸುಪ್ರೀಂ ಕೋರ್ಟ್ ಇದ್ದಂಗೆ. ಸೊ ಏನಂದರೆ ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್. ಸೊ ದ ಸ್ಟಡಿ stated that Helicobacter pylori associated chronic gastritis, clinical syndromes, precancerous lesions and pathogenesis of gastric cancer development. So same bacteria causes gastritis, cancer and precancerous lesion in the mucous barrier of stomach. ಸೊ ಈ ಒಂದು ಎಚ್ ಪೈಲೋರಿ ಅನ್ನೋಂಥ ಬ್ಯಾಡ್ ಬ್ಯಾಕ್ಟೀರಿಯಾನೇ ಇಷ್ಟೆಲ್ಲ ತೊಂದರೆಗಳನ್ನು ಮಾಡುತ್ತೆ ಅಂಥೇಳಿ ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ ಹೇಳಿದೆ. ಎಚ್ ಪೈಲೋರಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಸೋಸಿಯೇಟೆಡ್ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್, ಕ್ಲಿನಿಕಲ್ ಪ್ರೀಕ್ಯಾನ್ಸರಸ್ ಲೀಷನ್ಸ್ ಆ್ಯಂಡ್ ಪೆಥೋಜೆನಿಸ್ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಡೆವಲಪ್ಮೆಂಟ್, ಇಷ್ಟಕ್ಕೆ ಅದು ಕಾರಣ ಆಗುತ್ತೆ ಅಂತೇಳಿ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಎಚ್ ಪೈಲೋರಿಯಿಂದಾಗಿ ಈ ಒಂದು ಎಸಿಡಿಟಿ ಇಷ್ಟೆಲ್ಲ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ನಾವು ಇವಾಗ ಅದರ ಪರಿಹಾರೋಪಾಯಗಳ ಬಗ್ಗೆ ಕೂಡ ತಿಳ್ಕೊಬೇಕು ಅಲ್ವಾ? ಯಾಕೆ ಬರುತ್ತೆ ಅಂತ ಗೊತ್ತಾಯಿತು, ರೂಟ್ ಕಾಸ್ ಗೊತ್ತಾಯಿತು, ಅದು ರಿಮೂವಲ್ ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಕಾರಣನೂ ಗೊತ್ತಾಯಿತು, ಪರಿಹಾರನೂ ಗೊತ್ತಾಯಿತು. ಪರಿಹಾರವನ್ನು ನೀವು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಹೊಂದಿದ್ದೀರಲ್ವ? ಈಗ ಬನ್ನಿ ನಾವು ಈ ಒಂದು ಎಸಿಡಿಟಿಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುವಂತಹ ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೇನೆ. ನಾನೊಂದೆರಡು ಚಿಕ್ಕ ಒಂದು ಪರಿಹಾರಗಳನ್ನು ಹೇಳ್ತೇನೆ. ದಿನ ಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 7 ರಿಂದ 8 ಗ್ಲಾಸ್ ಕುಡಿಯುವ ನೀರನ್ನು ತೆಗೆದುಕೊಂಡು ಸ್ವಲ್ಪ ಉಗುರು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಘಟನೆ ಕುಡಿದು ಕೈ ಹಾಕಿ ವಾಂತಿ ಮಾಡೋದು. ಕೈ ಹೀಗೆ ಹಾಕೋದು, ಹೊಟ್ಟೆಯ ಮೇಲೆ ಕೈ ಇಟ್ಕೊಳ್ಳೋದು. ಈಸಿ ಅಲ್ವಾ? ದಿನ ಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 7 ರಿಂದ 8 ಗ್ಲಾಸ್ ಕುಡಿಯೋ ನೀರಿಗೆ ಉಗುರು ಬಿಸಿ ಮಾಡಿಕೊಂಡು ಉಪ್ಪನ್ನು ಹಾಕಿ ಘಟನೆ ಕುಡಿದು ವಾಂತಿ ಮಾಡೋದು. ಹರ್ನಿಯಾ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡಬಾರ್ದು. BP ಜಾಸ್ತಿ ಇದ್ದರೆ ಉಪ್ಪನ್ನು ಹಾಕದೆ ಮಾಡಬೇಕು. ಸೊ ಇದಿಷ್ಟು ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡುವಂತಹ ಒಂದು ಸರಳ ಉಪಾಯ. ನೆಕ್ಸ್ಟ್ ಉಪಾಯ ಏನು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದೆಲ್ಲ ವಾಂತಿ ಎಲ್ಲ ಮಾಡಾದಮೇಲೆ ತಿಂಡಿಗಿಂತ ಮುಂಚೆ ಒಂದು ಕಾಲು ಭಾಗ ಬೂದುಗುಂಬಳಕಾಯಿ ಅಂತ ಬಲಿಗೆಲ್ಲ ಹಾಕ್ತಾರೆ ನೋಡಿ, ಅದೇ ಆ ಬೂದುಗುಂಬಳಕಾಯಿ ಹಾಗೂ 1-2 ಇಂಚು ಶುಂಠಿ, ಹಸಿ ಶುಂಠಿ ಇದನ್ನು ಸೇರಿಸಿ ಜ್ಯೂಸನ್ನು ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಈ ಒಂದು ಎಸಿಡಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಎಚ್ ಪೈಲೋರಿಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಶುಂಠಿ ಸಹಾಯ ಮಾಡುತ್ತೆ. ಇನ್ನೊಂದು ಅತ್ಯಂತ ಉತ್ತಮವಾದ ಇನ್ನೊಂದು ಉಪಾಯ ಅಂದರೆ, ರಾತ್ರಿ ಒಂದಿಷ್ಟು ಅನ್ನವನ್ನು, ನೀವು ಕೊಚ್ಚಿಗೆ ಅಕ್ಕಿ ಅನ್ನ, ಏನು ಬಾಯ್ಲ್ಡ್ ರೈಸ್ ಇರುತ್ತಲ್ಲ ಅದಾದರೂ ಪರವಾಗಿಲ್ಲ, 1-2 ಚಮಚ ಅನ್ನ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಡೋದು. ಬೆಳಗ್ಗೆ ಅದು ಫರ್ಮೆಂಟೇಷನ್ ಆಗಿರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆದಿರುತ್ತೆ. ಎಚ್ ಪೈಲೋರಿ ಅಂತ ಕೊಲ್ಲುವನ್ನ ಬ್ಯಾಕ್ಟೀರಿಯಾ ಕೂಡ ಅದರಲ್ಲಿ ರೆಡಿಯಾಗಿರುತ್ತೆ.
ಬೆಳಗ್ಗೆ ಆ ಒಂದು ಅನ್ನಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ, ತಾಜಾ ಮೊಸರನ್ನು ಹಾಕಿ ಸೇವಿಸೋದು ಬೆಳಗ್ಗೆ ಫಸ್ಟ್, ಅಥವಾ ಈ ವಾಂತಿ ಮಾಡಿ ಬೂದುಗುಂಬಳ ಜ್ಯೂಸ್ ಕುಡಿದಾದ್ಮೇಲೆ. ಓಕೆ, ಹೀಗೆ ಮಾಡ್ತಾ ಬರೋದ್ರಿಂದಾಗಿ 3 ತಿಂಗಳಲ್ಲಿ ಸಂಪೂರ್ಣವಾಗಿ ಗ್ಯಾಸ್ಟ್ರಿಕ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಇನ್ನೂ ಹಲವಾರು ಸರಳ ಉಪಾಯಗಳಿದೆ. ಈ ಹುತ್ತದ ಮಣ್ಣು ಬರುತ್ತಲ್ಲ, ಆ ಹುತ್ತದ ಮಣ್ಣನ್ನು ತಂದು ನೀರಲ್ಲಿ ನೆನೆಸ್ಕೊಂಡು ಹೊಟ್ಟೆಗೆ ಹಚ್ಚಿ ಒಂದು 20 ನಿಮಿಷದ ನಂತರ ವಾಶ್ ಮಾಡೋದು ಕೂಡ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಉತ್ತಮವಾದ ಒಂದು ಪರಿಹಾರವನ್ನು ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ನಿಸರ್ಗ ಮನೆ, ಶಿರ್ಸಿ. ನನ್ನ ಜೊತೆ ಇದ್ದಾರೆ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂಥ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಪ್ರವೀಣ್ ಅವರು. ಡಾಕ್ಟ್ರೇ, ಇವತ್ತು ನಾವು ಮಾತಾಡ್ತಾ ಇದ್ವಿ ಈ ಒಂದು ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ಎಸಿಡಿಟಿಯನ್ನು ಸಂಪೂರ್ಣ ಕಡಿಮೆ ಮಾಡುವಂಥ ಉಪಾಯಗಳನ್ನು ಹೇಳ್ತಾ ಇದ್ದೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಒಂದು ವಮನದೌತಿ, ವಾಂತಿ ಮಾಡುವಂಥ ಒಂದು ಪ್ರಕ್ರಿಯೆ, ಹೊಟ್ಟೆಗೆ ಮಣ್ಣು ಹಚ್ಕೊಳ್ಳುವಂಥದ್ದು, ಈ ಒಂದು ಬೂದುಗುಂಬಳ ಶುಂಠಿ ಜ್ಯೂಸನ್ನು ಕುಡಿಯುವಂಥದ್ದು, ಹಾಗೆ ರಾತ್ರಿ ಸ್ವಲ್ಪ ಅನ್ನವನ್ನು ನೆನೆ ಹಾಕಿ ಬೆಳಗ್ಗೆ ಅದಕ್ಕೆ ಮೊಸರನ್ನು ಹಾಕಿ ಸೇವಿಸುವಂಥದ್ದು ಬಹಳ ಉಪಯುಕ್ತ ಅಂತ ತಿಳ್ಕೊಂಡ್ವಿ. ಹಾಗೆಯೇ ಇದೆಲ್ಲಕ್ಕಿಂತನೂ ಒಂದು ಉಪಯುಕ್ತವಾದಂತಹ, ನಮ್ಮ ಅನೇಕ ವರ್ಷಗಳಿಂದ ನಮ್ಮ ಋಷಿಮುನಿಗಳ ಕಾಲದಿಂದನೂ ಉಪಯೋಗಿಸ್ಕೊಂಡು ಬಂದಂತಹ ಒಂದು ಜ್ಯೇಷ್ಠ ಮಧುವಿನ ಸರಳ ಔಷಧವನ್ನು ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಅದನ್ನು ತಿಳಿಸ್ಕೊಡ್ತಾರೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು. ಡಾಕ್ಟ್ರೇ, ಏನು ಹೇಳ್ತೀರಿ ಜ್ಯೇಷ್ಠ ಮಧುವಿನ ಪ್ರಾಮುಖ್ಯತೆ? See, conventional anti-H. pylori treatment are focusing around antibiotics. ಸೊ ಆ್ಯಂಟಿಬಯೋಟಿಕನ್ನು, H. pylori ಕಿಟ್ಟನ್ನು ಸಾಮಾನ್ಯವಾಗಿ ವೈದ್ಯರು ನೀಡ್ತಾ ಇದ್ರು. For gastritis and acidity, for long time acidity, the doctors prescribe antibiotic rather than antacids, because all doctors are well aware about the fact that acidity is by H. pylori bacteria. That antibiotic kit was highly successful. Almost 90% success rate was recorded with the antibiotic kit. But one drawback of the antibiotic therapy is the resurface the H. pylori bacteria. In a 6 months, they bounce back, they reappear. And another concern today is, like 10 years ago, 90% of the bacteria were removed by antibiotics. But today that rate drastically came down to 40%, because most of the bacteria are developing resistance. It is called as antibiotic resistance towards the... ಸೊ ಹಾಗಾದರೆ ಆತ್ಮೀಯ ವೀಕ್ಷಕರೇ, ನಾವು ತಿಳ್ಕೊಂಡ್ವಿ, ಮುಂಚೆಲ್ಲ ಈ ಒಂದು ಎಸಿಡಿಟಿ, H. pylori ಅಂತ ಗೊತ್ತಾದಾಗ ಒಂದು ಆ್ಯಂಟಾಸಿಡ್ಸ್ ಕೊಡ್ತಾಯಿದ್ರು, ಅಂದರೆ ಮಾತ್ರೆಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆ ತೆಗೆದುಕೊಳ್ಳಿಕ್ಕೆ. ಅದು ತಾಗದೇ ಇದ್ದಾಗ H. pylori ಕಿಟ್ಟನ್ನು ನೀಡ್ತಾಯಿದ್ರು, ಆ್ಯಂಟಿಬಯೋಟಿಕನ್ನು 10 ದಿವಸ, 15 ದಿವಸ, 20 ದಿವಸ ತೊಗೊಳ್ಳಿ ಅಂತ. 90% ಜನಕ್ಕೆ ಅದ್ರಲ್ಲಿ ಕಡಿಮೆ ಆಗ್ತಾಯಿತ್ತು. ಆದರೆ ಅದ್ರ ಡ್ರಾಬ್ಯಾಕ್ ಏನು ಅಂದರೆ ಮತ್ತೆ 6 ತಿಂಗಳಲ್ಲಿ ಪುನಃ ಬರ್ತಾಯಿತ್ತು, ಒಂದು ಡ್ರಾಬ್ಯಾಕ್. ಇತ್ತೀಚೆಗೆ 90% ಇರೋದು, ಅದರ ಸಕ್ಸಸ್ ರೇಟ್ ಕೇವಲ 40% ಬಂದಿದೆ. ಅದಕ್ಕೆ ಕಾರಣ ಆ್ಯಂಟಿಬ್ಯಾಕ್ಟೀರಿಯಾ, ಇದು ಒಂದು ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ತಾಗ್ತಾನೇ ಇಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ. ಈ ಔಷಧಿಗೆ ಅದು ಏನು ಸಾಯ್ತಾನೇ ಇಲ್ಲ. ಸೊ ಈ ಒಂದು ಸಮಸ್ಯೆಯಿಂದಾಗಿ ಈ ಒಂದು ಥೆರಪಿ ಫೇಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಜ್ಯೇಷ್ಠ ಮಧು ಅಥವಾ ಈ ಒಂದು ಬಡೆ ಸೊಪ್ಪು, ಇದರ ಒಂದು ಎಕ್ಸ್ಟ್ರಾಕ್ಟ್ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. So what is remedy? Okay, you have to depends on nature. You have to rely on nature. You have to trust the nature. That is only one solution. So we have formulated a beautiful combination. Just a molecule cannot eradicate this bacteria. Just a simple medicine cannot eradicate. You require an integrative approach, a good diet, adding healthy bacteria plus natural antibiotic. This is amazing, powerful combination to eradicate this notorious bacteria. ಸೊ ಈ ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು, ಅದ್ರ ಜೊತೆಗೆ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಕೊಡಬೇಕು. 2 ಉಪಾಯಗಳ ಮೂಲಕ ಈ ಒಂದು H. pylori ಅಥವಾ ಗ್ಯಾಸ್ಟ್ರಿಕನ್ನು ಸಂಪೂರ್ಣವಾಗಿ ಒದ್ದು ಓಡಿಸಬಹುದು ನಮ್ಮ ದೇಹದಿಂದ ಅನ್ನುವಂಥ ಒಂದು ಸೀಕ್ರೆಟನ್ನು ಡಾಕ್ಟರ್ ಪ್ರವೀಣ್ ಅವರು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಒಂದನೇದಾಗಿ ಒಳ್ಳೆ ಬ್ಯಾಕ್ಟೀರಿಯಾ ಕೊಡೋದು. ಒಳ್ಳೆ ಬ್ಯಾಕ್ಟೀರಿಯಾ ಕೊಡಲಿಕ್ಕೆ ಭಾಳ ಸರಳವಾದಂಥ ಒಂದು ವಿಧಾನ ಇದೆ. ರಾತ್ರಿ ರಾಗಿ ಅಥವಾ ಅನ್ನವನ್ನು ನೀರಿನಲ್ಲಿ ನೆನೆಸಿಡೋದು. ಅದು 8 ತಾಸು ನೆನೆದಾಗ ಅದು ಮಲ್ಟಿಪ್ಲೈ ಆಗುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಆಮೇಲೆ ಅದನ್ನು ಬೆಳಗ್ಗೆ ತಾಜಾ ಮೊಸರಿನೊಂದಿಗೆ ಸೇವಿಸೋದು. ಇದು ಒಳ್ಳೆ ಬ್ಯಾಕ್ಟೀರಿಯಾವನ್ನು ಕೊಡುತ್ತೆ. ಮೊಸರಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇದೆ. ಇದು ಒಂದು ದಾರಿ. They are called as probiotic. Okay. Adding healthy bacteria by fermentation. ಈಗ ಅಲ್ಲಿ ಹೊಟ್ಟೆಲಿರುವಂಥ H. pylori ಕೊಲ್ಲಿಕ್ಕೆ ನಿಮ್ಮ ಹತ್ರ ಯಾವುದಿದೆ ಅಸ್ತ್ರ? Yeah, so that's the first. Okay. The first attempt is to replace bad bacteria by healthy bacteria. Okay. And second attempt is to directly attacking with the natural antibiotics. You know, most of the herbal medicines are consist of
powerful molecule which can reduce the growth of microbes, particularly bacteria. Scientists recently isolated a powerful chemical from Jeshti Madhu, ಅತಿ ಮಧುರ ಅಥವಾ licorice, ಜ್ಯೇಷ್ಠ ಮಧು. Jeshti Madhu, ಲೈಕೋರೈಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅತಿ ಮಧುರ ಅಥವಾ ಜ್ಯೇಷ್ಠ ಮಧು. and found to be most effective weapon against H. pylori bacteria. And it has been used since ages. Over 3000 years, we have history of licorice to treat acidity. Today, recent studies are proven, that's all. 3000 ವರ್ಷಗಳಿಂದನೂ ನಮ್ಮ ಹಿಂದಿನವರು ಇದನ್ನು ಉಪಯೋಗಿಸ್ತಾ ಇದ್ರು, ಆದರೆ ಇತ್ತೀಚೆಗೆ ಸಂಶೋಧನೆಗಳು ಇದನ್ನು ರುಜುವಾತು ಮಾಡಿದೆ, ಇದು ಹೌದು ಅಂತೇಳಿ ಪ್ರೂವ್ ಮಾಡಿದೆ. ತೋರಿಸಿ ಸರ್ ಅದು ಯಾವ. So the remedy for all cure is in Indian remedies. ಓಕೆ. Elephant does not know the strength of elephant. Same way, we Indians don't know the power of our own medicines. ನಮ್ಮ ಭಾರತೀಯ ಮೂಲಿಕೆಗಳ ಔಷಧಿಯ ಒಂದು ಬೆಲೆ ನಮಗೆ ಗೊತ್ತಿಲ್ಲ, ಅದರ ಶಕ್ತಿ ನಮಗೆ ಗೊತ್ತಿಲ್ಲ. ಹೇಗೆ ಆನೆಗೆ ಅದರ ಶಕ್ತಿ ಅದಕ್ಕೆ ಗೊತ್ತಿಲ್ವೋ, ಅದೇ ಥರ ಆನೆಗೆ ತುಂಬ ಶಕ್ತಿ ಇರುತ್ತಲ್ವ, ಆದರೆ ಅದಕ್ಕೆ ಅರಿವಿಲ್ಲ ತನಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂತ. ಹಾಗೆಯೇ ನಮ್ಮ ಭಾರತೀಯ ಸರಳ ಔಷಧಿಗಳ ಮಹತ್ವ ನಮಗೇನೆ ಗೊತ್ತಿಲ್ಲ. Yeah. So the first remedy is Jeshti Madhu. Addition to Jeshti Madhu, the Pimpinella anisum, sompu. ಸೋಂಪು ಕಾಳು, ಬಡೆ ಸೊಪ್ಪು. Yeah, so even that too contains some molecule to reduce the H. pylori growth, and even it soothen the mucous membrane of stomach. ಒಂದು ಜ್ಯೇಷ್ಠ ಮಧು ಹಾಗೂ ಬಡೆ ಸೊಪ್ಪು, ಈ ಎರಡು ಅಂಶಗಳ ಕಾಂಬಿನೇಷನ್ ಸಹಾಯ ಮಾಡುತ್ತೆ. ಹಾಗಾದರೆ ಜ್ಯೇಷ್ಠ ಮಧುವಿಂದ ಒಂದಿಷ್ಟು ಬಡೆ ಸೊಪ್ಪು ತಿಂದ್ಬಿಟ್ರೆ ಎಸಿಡಿಟಿ ಕಂಟ್ರೋಲ್ ಆಗಲ್ಲ. ಅದರಲ್ಲಿರುವಂತಹ ಆ್ಯಕ್ಟಿವ್ ಮಾಲಿಕ್ಯೂಲ್ ಸಹಾಯ ಮಾಡುತ್ತೆ ಅಂತ ಸಂಶೋಧನೆಗಳು ಹೇಳಿದೆ. ಸೊ ಇಲ್ಲಿ ನಾವು ನೋಡಿದ್ದೇವೆ, ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಹೇಳಿದೆ ಎಚ್ ಪೈಲೋರಿನೇ ಈ ಒಂದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾನೇ ಎಸಿಡಿಟಿಗೆ, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಕಾರಣ ಅಂತ. ಇಲ್ಲಿ ಉತ್ತರವನ್ನು ಕೂಡ ನಾವು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ ರಿಸರ್ಚ್ ಮಾಡಿ ಯಾವ ಔಷಧಿ ಒಳ್ಳೆಯದು ಅಂತೇಳಿ ಕಂಡುಹಿಡಿಯುವಂಥ ಒಂದು ಸಂಸ್ಥೆ ರಿಸರ್ಚ್ ಮಾಡ್ತು. ಅದರ ಪ್ರಕಾರ ಲೈಕೋರೈಸ್ ಅಂದರೆ ಜ್ಯೇಷ್ಠ ಮಧು ಆ ಪಾಸಿಬಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿ ಅಲ್ಸರ್ ಡ್ರಗ್ ಅಂತ ಅವರು ಕಂಡುಹಿಡಿದ್ರು. ಯಾರು? ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ, ಔಷಧಿ ಕಂಪನಿಗಳಿಗೆ ರಿಸರ್ಚ್ ಮಾಡಿ ಯಾವ ಮಾಲಿಕ್ಯೂಲ್ ಒಳ್ಳೆಯದು ಅಂತೇಳಿ ಕಂಡುಹಿಡಿಯುವಂತಹ ಸಂಸ್ಥೆನೇ ರಿಸರ್ಚ್ ಮಾಡಿ ಈ ಒಂದು ಜ್ಯೇಷ್ಠ ಮಧುವಿನಲ್ಲಿರುವಂಥ ಲೈಕೋರೈಸಲ್ಲಿರುವಂತಹ ಒಂದು ಅಂಶ ಏನು Diglycolicorice. ಏನು ಲಿಕೋರೈಸ್. Liglycolicorice. ಓಕೆ. ಸೊ ಈ ಒಂದು DGL ಅನ್ನುವಂಥದ್ದು ಎಚ್ ಪೈಲೋರಿಯನ್ನು ಕಡಿಮೆ ಮಾಡುತ್ತೆ ಅಂತೇಳಿ ಕಂಡುಹಿಡಿದ್ರು. ಸೊ ಇದು ಗೊತ್ತಾಯಿತು, ಇದು ಒಂದು ಹೊಸ ವಿಷಯ ಆಯಿತು, ಬ್ರೇಕಿಂಗ್ ನ್ಯೂಸ್ ಹೇಳ್ತಾರಲ್ಲ ನಾವು, ಹಾಗೆ ಆಯಿತು. ಏನು? ಎಚ್ ಪೈಲೋರಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಜ್ಯೇಷ್ಠ ಮಧು ಹಾಗೂ ಬಡೆ ಸೊಪ್ಪಿನ ಎಕ್ಸ್ಟ್ರಾಕ್ಟ್ನಿಂದ ಸಾಧ್ಯ ಇದೆ. ಬರೀ ಅದನ್ನು ತಿನ್ನೋದ್ರಿಂದ ಅದರಲ್ಲಿರುವಂಥ ಅಂಶವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಈ ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತಾ ಇರಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ, ಅಥವಾ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಮಷಿನರಿ ಕೂಡ ಇರೋದಿಲ್ಲ. ಸೊ ಹಾಗೆ ಡಾಕ್ಟರ್ ಪ್ರವೀಣ್ ಅವರು ಅನೇಕ ವರ್ಷಗಳ ಸಾಧನೆಯ ಫಲವಾಗಿ ಅನೇಕ ಸಂಶೋಧನೆಗಳ ಸಾರವನ್ನು ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ತಮಗಾಗಿ ಹೊಸ ಸರಳ ಔಷಧಿಯನ್ನು ರೆಡಿ ಮಾಡಿದ್ದಾರೆ. ಈ ಒಂದು ಎಸಿಡಿಟಿಯನ್ನು ಸಂಪೂರ್ಣವಾಗಿ ಹತೋಟಿ ಮಾಡುವಂತಹ ಗ್ಯಾಸ್ಟ್ರಿಕ್ ಏಡ್. ಹೌದು, ಈ ಒಂದು ಗ್ಯಾಸ್ಟ್ರಿಕ್ ಏಡ್ ನಾವೇನು ರಿಸರ್ಚನ್ನು ನೋಡಿದ್ವಿ ನೋಡಿ, ಇದರಲ್ಲಿ ಅದೇ ಇದೆ. ಇದರ ಮೇನ್ ಕಂಟೆಂಟೇ ಲೈಕೋರೈಸ್ ಅಂದರೆ ಜ್ಯೇಷ್ಠ ಮಧು. ಸೊ DGL ಸೊ ಇದು ನಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಬಡೆ ಸೊಪ್ಪಿನ ಎಕ್ಸ್ಟ್ರಾಕ್ಟ್ ಇದರಲ್ಲಿದೆ. ಸೊ ಈ ಒಂದು ಗ್ಯಾಸ್ಟ್ರಿಕ್ ಏಡನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಆಹಾರಕ್ಕಿಂತ 10 ನಿಮಿಷ ಮುಂಚೆ ಬಾಯಲ್ಲಿ ಹಾಕಿ ಚೀಪೋದು, ಸಿಂಪಲ್. ಲಕ್ಷಾಂತರ ಜನ ಇವತ್ತು ಈ ಒಂದು ಗ್ಯಾಸ್ಟ್ರಿಕ್ ಏಡನ್ನು ಉಪಯೋಗಿಸಿ ಆರಾಮಾಗಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಆಹಾರಕ್ಕಿಂತ 10 ನಿಮಿಷ ಮುಂಚೆ ಬಾಯಲ್ಲಿ ಹಾಕಿ ಚೀಪೋದು, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಜೊತೆಗೆ ಇದು ಅರ್ಧ ತಲೆನೋವನ್ನು ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ, ಆಟೋ ಇಮ್ಯೂನ್ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೇಳಿ ಸರ್, ಗ್ಯಾಸ್ಟ್ರಿಕ್ ಏಡ್ ಪ್ರಯೋಜನಗಳಲ್ಲಿ. Gastric aid, and so addition to the licorice, we have added traces of ginger. Ginger is a strong antacid. Gudichi or Amrudaballi, strong antibacterial property. ಓಕೆ. ಅಮೃತಬಳ್ಳಿ ಮತ್ತು ಶುಂಠಿ, Pimpinella anisum, sompu. ಮತ್ತು ಸೋಂಪು ಕಾಳು. Sompu. So it's a combination. 4 ಔಷಧಿಗಳನ್ನು ಕಾಂಬಿನೇಷನ್ ಮಾಡಿದ್ದಾರೆ ಇಲ್ಲಿ. Yeah, so Indian wisdom we converted to a tablet form. Okay. And I can proudly say this is the one of the best antacid anti-H. pylori tablet in all world. ಓಕೆ. ಖಂಡಿತವಾಗಿ, ಖಂಡಿತವಾಗಿ ಧೈರ್ಯದಿಂದ ಡಾಕ್ಟರ್ ಪ್ರವೀಣ್ ಅವರು ವೈದ್ಯರು ಇವತ್ತು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದಂತಹ ಈ ಎಸಿಡಿಟಿಯನ್ನು ಕಡಿಮೆ ಮಾಡುವಂಥ ಔಷಧಿಗಳಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಏಡ್ ಮೇಲಿನ ಮಟ್ಟದಲ್ಲಿ ಇರುತ್ತೆ. ಯಾಕಂದರೆ ಇದು ನಾವು ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊಟ್ಟು ನೋಡಿದ್ವಿ. ಅಷ್ಟೇ ಅಲ್ಲ, ಅವರೆಲ್ಲ ಉಪಯೋಗಿಸಿ ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಸಂಶೋಧನೆಗಳ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಇದು ಸಾಬೀತಾಗಿದೆ. ಈ ಎಲ್ಲ ಕಾರಣಗಳಿಂದ ನಾವು ಪುನಃ ಧೈರ್ಯವಾಗಿ ಹೇಳ್ಬೋದಾಗಿದ್ದು, ಸಂಶೋಧನೆಗಳ ಸಾರದಿಂದ ಹೇಳ್ಬೋದಾಗಿದೆ ಏನಂದರೆ ಲೈಕೋರೈಸ್ ಅಥವಾ ಈ ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟು
ಬಡೆ ಸೊಪ್ಪಿನ ಎಕ್ಸ್ಟ್ರಾಕ್ಟು, ಹಾಗೆಯೇ ಒಂದು ಜಿಂಜರ್ನ ಎಕ್ಸ್ಟ್ರಾಕ್ಟು, ಮತ್ತೊಂದೇನು ಹೇಳಿದ್ರಿ, ಗುಡುಚಿ ಅಂದರೆ ಅಮೃತ ಬಳ್ಳಿ ಎಕ್ಸ್ಟ್ರಾಕ್ಟ್. ಇದೆಲ್ಲ ಎಕ್ಸ್ಟ್ರಾಕ್ಟ್ ಅಂದರೆ ಅದರ ಸಾರ, ಅದರಲ್ಲಿರುವಂಥ ಔಷಧೀಯ ಗುಣ, ಇವುಗಳನ್ನು ಸೇರಿಸಿ ಮಾತ್ರೆ ಮಾಡಿದಾಗ ಅದು ಪರಿಣಾಮ ಆಯಿತು. ಸೊ ಈ ಒಂದು ಕಾಂಬಿನೇಷನ್ನ ಒಂದು ಟ್ಯಾಬ್ಲೆಟನ್ನು ನಾವು ರೆಡಿ ಮಾಡಿದ್ದೇವೆ. ಸೊ ಇದು ಮಂಗಳೂರು, ತಮ್ಮೂರಿನಲ್ಲೇ ಇದು ಲಭ್ಯ ಇದೆ. ಈಗ ಶಿರಸಿಯಲ್ಲಿ ನಾವು ನಿಂತು ಮಾತಾಡ್ತಾ ಇದ್ದೇವೆ. ಸೊ ಶಿರಸಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ಉತ್ತರ ಕನ್ನಡದಲ್ಲಿ ಸುಮಾರು 84% ಕಾಡೇ ಇದೆ. ಈ ಕಾಡಿನಲ್ಲಿರುವಂತಹ ಒಂದು ಔಷಧೀಯ ಸಸ್ಯಗಳನ್ನು ಉಪಯೋಗಿಸಿ ಮಾಡಿರುವಂತಹ ಈ ಒಂದು ಮಾತ್ರೆಯನ್ನು ಮಂಗಳೂರು ಹಾಗೂ ಅದರ ಸುತ್ತಮುತ್ತಲಿನ ಸ್ಥಳಕ್ಕೆ ತಲುಪಿಸಬೇಕು ಅಂಥೇಳಿ ಇವತ್ತು ಆಲ್ ಇನ್ ಒನ್ ಅನ್ನುವಂಥ ಒಂದು ಸ್ಟೋರ್ ಮಂಗಳೂರಿನಲ್ಲಿದೆ. ಈ ಒಂದು ಬನ್ಸ್ ಹಾಸ್ಟೆಲ್ ಸರ್ಕಲ್ನ ಹತ್ರ, ಕರಂಗಲಪಾಡಿಯ ಬನ್ಸ್ ಹಾಸ್ಟೆಲ್ ಸರ್ಕಲ್ ಹತ್ರ ಆಲ್ ಇನ್ ಒನ್ ಅನ್ನುವಂಥ ಒಂದು ಸ್ಟೋರಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಏಡ್ ಅವೈಲೇಬಲ್ ಇದೆ. ತಾವು ಇದನ್ನು ಖರೀದಿಸಿ ಒಂದು ಬಾಟ್ಲ್ ಖರ್ಚು ಮಾಡಿ ನೋಡಿ, ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಮಂಗಳೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಈ ಒಂದು ಗ್ಯಾಸ್ಟ್ರಿಕ್ ಏಡ್ ತಲುಪಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹಸಿರಿದೆ. ಇಲ್ಲಿ ಮಂಗಳೂರಿನಷ್ಟು ಇದು ಡೆವಲಪ್ಮೆಂಟ್ ಆಗಿಲ್ಲ, ಆದರೆ ಸುಮಾರು 84% ಕಾಡು ಹಾಗೆ ಉಳಿದಿದೆ ಇಲ್ಲಿ. ಸೊ ಈ ಒಂದು ನೇಚರಿಂದಾಗಿ ಆಯ್ದುಕೊಂಡು, ಈ ಪ್ರಕೃತಿಯಿಂದ ಆಯ್ದುಕೊಂಡು ನಾವು ಈ ಒಂದು 4 ಔಷಧಿಗಳು, ಒಂದು ಸಸ್ಯಗಳ ಎಕ್ಸ್ಟ್ರಾಕ್ಟನ್ನು ಬಳಸಿ ಗ್ಯಾಸ್ಟ್ರಿಕ್ ಏಡನ್ನು ತಯಾರು ಮಾಡಿದ್ದೇವೆ. ಈ ಒಂದು ಗ್ಯಾಸ್ಟ್ರಿಕ್ ಏಡನ್ನು ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಆಹಾರಕ್ಕಿಂತ 10 ನಿಮಿಷ ಮುಂಚೆ ಚೀಪೋದ್ರಿಂದಾಗಿ ಸಂಪೂರ್ಣವಾಗಿ ಎಸಿಡಿಟಿ ಹತೋಟಿಗೆ ಬರುತ್ತೆ. ಜೊತೆಗೆ ನಾನು ಹೇಳಿದ ಔಷಧಿಗಳು ಯಾವ್ಯಾವುದು, ರಾತ್ರಿ ಅನ್ನವನ್ನು ನೆನೆಸಿಟ್ಟು ಬೆಳಗ್ಗೆ ಮೊಸರಾಗಿ ತಿನ್ನುವಂಥದ್ದು, ದಿನ ಬಿಟ್ಟು ದಿನ ವಾಂತಿ ಮಾಡುವಂಥದ್ದು, ಬೂದುಗುಂಬಳ ಹಾಗೂ ಶುಂಠಿಯ ಜ್ಯೂಸನ್ನು ಕುಡಿಯುವಂಥದ್ದು, ಹೊಟ್ಟೆಗೆ ಸ್ವಲ್ಪ ಮಣ್ಣಿನ ಪಟ್ಟಿಯನ್ನು ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ಅಡಿಷ್ನಲ್ ಬೆನಿಫಿಟ್ಸನ್ನು ಮಾಡುತ್ತೆ. ಇವುಗಳನ್ನೆಲ್ಲ ಮಾಡ್ತಾ ಅಷ್ಟೇ ಅಲ್ಲ, ನಾನು ಈಗಷ್ಟೇ ಹೇಳ್ತಾ ಇದ್ದ ಮಂಗಳೂರಿನ ಕರಂಗಲಪಾಡಿಯಲ್ಲಿರುವಂಥ ಬನ್ಸ್ ಹಾಸ್ಟೆಲ್ ಸರ್ಕಲ್ನಲ್ಲಿರುವಂಥ ಆಲ್ ಇನ್ ಒನ್ ಅನ್ನುವಂಥ ಒಂದು ಶಾಪ್ ಇದೆ. ಸೊ ಆ ಒಂದು ಶಾಪಲ್ಲಿ ಗ್ಯಾಸ್ಟ್ರಿಕ್ ಏಡ್ ಅವೈಲೇಬಲ್ ಇದೆ. ನೀವು ಖಂಡಿತವಾಗಿ ಅಲ್ಲಿ ಹೋಗಿ ಅದನ್ನು ಪಡ್ಕೊಂಡು ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ಕೆಳಗಡೆ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ. ಆ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡೋದಲ್ಲಿ ಖಂಡಿತವಾಗಿ ನಿಮ್ಮ ಮನೆಗೆ ಆ ಒಂದು ಗ್ಯಾಸ್ಟ್ರಿಕ್ ಏಡನ್ನು ತಲುಪಿಸಲಿಕ್ಕೂ ನಾವು ಒಂದು ಪ್ರಯತ್ನವನ್ನು ಮಾಡ್ತೇವೆ ಕೊರಿಯರ್ ಮೂಲಕ. ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಆಲ್ಸೋ few things should be restricted during this course of treatment. Nuts irritate the stomach lining. And second, fried food should be restricted. Kalu palya and raw food. ಸೊ ಈ ಗ್ಯಾಸ್ಟ್ರಿಕ್ ಇದ್ದವರು ಒಂದು 3-4 ವಿಷಯಗಳನ್ನು ಜಾಸ್ತಿ, ಶೇಂಗಾ ತಿನ್ನೋದು, ಕಡಲೆಕಾಯಿ ಬೀಜ ಅಂತ ನಾವೇನು ಹೇಳ್ತೇವಲ್ಲ, ಕಡಲೆ ಬೀಜ ತಿನ್ನೋದು, ಆಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಇದನ್ನೆಲ್ಲ ಜಾಸ್ತಿ ತಿಂದರೂ ಕೂಡ ಎಸಿಡಿಟಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಕರಿದ ಆಹಾರ ಪದಾರ್ಥಗಳನ್ನು ದೂರ ಇಡಬೇಕು. ಜಾಸ್ತಿ ಉಪ್ಪಿರುವಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡ್ಕೋಬೇಕು. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಇದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಂಡು. And 3 meals should be accompanied by fruits also. Fruits reduce the acidic secretion. ಸೊ ಬ್ರೇಕ್ಫಾಸ್ಟು, ಲಂಚು ಮತ್ತು ಡಿನ್ನರು 3 ಹೊತ್ತು ಕೂಡ ನೀವೇನು ತಿಂತಿರಲ್ಲ, ಜಾಸ್ತಿ ತಿನ್ನಬಾರ್ದು. ಮಧ್ಯದಲ್ಲಿ 3 ಹೊತ್ತು ತಿನ್ನಬೇಕಾದ್ರೆ ಒಂದು ಕಪ್ ಹಣ್ಣು ಇರಲೇಬೇಕು. ಹಣ್ಣು ನಮ್ಮ ಈ ಒಂದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಸೊ ತನ್ಮೂಲಕ ನಾವು ಈ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ನಿಮ್ಮ ಒಂದು ವಾಟ್ಸಪ್ ಸಂಖ್ಯೆಯನ್ನು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗಳಿಗೆ ಕಳಿಸ್ದಲ್ಲಿ ನಿಮಗೆ ದಿನ ನಾವು ಮೆಸೇಜಸನ್ನು ಕೂಡ ಕಳಿಸ್ತೇವೆ. ಅಷ್ಟೇ ಅಲ್ಲ, ಆರೋಗ್ಯದ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳಿ ಪರಿಹಾರ ಮಾಡ್ಕೊಳ್ಬೋದು. ಕೆಳಗಡೆ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ. ಈ ದೂರವಾಣಿ ಸಂಖ್ಯೆಗಳಿಗೆ ತಮ್ಮ ವಾಟ್ಸಪ್ ನಂಬರನ್ನ ಕಳಿಸಿ, ಹಾಗೆಯೇ ಆ ದೂರವಾಣಿ ಸಂಖ್ಯೆಗಳಿಗೆ ತಮ್ಮ ಅಡ್ರೆಸ್ಸನ್ನು ಕಳಿಸಿದಲ್ಲಿ ನಿಮ್ಮ ಮನೆಗೆ ಈ ಒಂದು ಗ್ಯಾಸ್ಟ್ರಿಕ್ ಏಡ್ ಮಾತ್ರೆಯನ್ನು ಕೊರಿಯರ್ ಮೂಲಕ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅಲ್ಫಾ ನ್ಯಾಚುರಲ್ ಸಂಸ್ಥೆಯ ಒಂದು ಹೆಮ್ಮೆಯ ಒಂದು ಕೊಡುಗೆ. ಈ ಒಂದು ನಿಸರ್ಗ ಮನೆಯ ಆಸ್ಪತ್ರೆಯಲ್ಲಿ, ಈ ಒಂದು ವೇದ ಆರೋಗ್ಯ ಕೇಂದ್ರದಲ್ಲಿ ಇರುವಂತಹ ಎಲ್ಲ ಎಸಿಡಿಟಿ ತೊಂದರೆ ಇರುವವರಿಗೂ ಕೂಡ ನಾವು ಇದನ್ನು ನೀಡಿದ್ವಿ. ಅವರಿಗೆ ಸಂಪೂರ್ಣವಾಗಿ ಎಸಿಡಿಟಿ ಕಡಿಮೆ ಆಯಿತು. ಹೀಗೆ ಅನೇಕ ವೈದ್ಯರುಗಳು ಇವತ್ತು ಇದನ್ನು ಉಪಯೋಗಿಸಿ ಅವರ ಒಂದು ರೋಗಿಗಳಿಗೆ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ತಡ ಯಾಕೆ, ನೀವು ಕೂಡ ಪ್ರಯತ್ನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ನೀಡ್ತಾ ಡಾಕ್ಟರ್ ಪ್ರವೀಣ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನಿಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು.